बोलो सिद्धरामैया की कांग्रेस पार्टी की सिद्धरामैया की कांग्रेस पार्टी की अन्ना रामायंगे चामुंडेश्वरी वरपुत्र सिद्धरामण्यंगे चामुंडेश्वरी वरपुत्र सिद्धरामण्यंगे ಬಾಳ ಇಲ್ಲಿ ದೀಪಣ ಒಂದು ನಿಮಿಷ ಇರೋಣ ಒಂದು ನಿಮಿಷ ಮೈಸೂರಿನ ಅವರು ನಮ್ಮ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಎಂದೆಂದಿಗೂ ಅವ್ರ ಜೊತೆಯಲ್ಲಿರುತ್ತೆ ಇರಲಿ ಅಂದ್ಬಿಟ್ಟೆ ಅವರು ಚಾಮುಂಡೇಶ್ವರಿ ಮೊದಲೇ ಅವರು ಚಾಮುಂಡೇಶ್ವರಿ ವರಪುತ್ರರು ಈಗ ಪೂಜೆನ ಸಲ್ಲಿಸಿದ್ದೀವಿ ಆ ಚಾಮುಂಡೇಶ್ವರಿ ಕಾಪಾಡ್ತಾಳೆ ಎಲ್ಲ ಬಡವರಿಗೆ ಎಲ್ಲ ದಲಿತ ವರ್ಗದವರಿಗೆ ತುಂಬ ಸಹಾಯ ಮಾಡಿದ್ದಾರೆ ಅವರು ನೋಡಿದ್ರೆ ಜನ ಅನ್ನ ರಾಮಯ್ಯ ಅಂತಾರೆ ದಲಿತ ರಾಮಯ್ಯ ಅಂತಾರೆ ಎಲ್ಲ ವರ್ಗಗಳ ಎಲ್ಲ ನಾಯಕ ಸಿದ್ದರಾಮಣ್ಣ ಅವರು ಇವತ್ತಿನ ದಿವಸ ಎಲ್ಲನೂ ಪ್ರೀತಿ ಗಳಿಸಿ 135 ಕ್ಷೇತ್ರದಲ್ಲಿ ಬಂದಿದ್ದಾರೆ ಅವರು ಜನ ಎಲ್ಲ ರೋಷ್ ಹೊತ್ತೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅಂದರೆ ನೆಗ್ಲೆಕ್ಟ್ ಮಾಡ್ತಿದ್ರು ಸಿದ್ದರಾಮಯ್ಯ ಅಂದರೆ ಹಿಂದಿನ ಸರ್ಕಾರದವರು ಏನೇನೋ ಮಾಡ್ತಿದ್ರು ಮೊಟ್ಟೆ ಹೊಡೆಸೋದು ಏನು ವಸಿಚ್ಚು ಕಿರುಕುಳ ಕೊಡಲಿಲ್ಲ ಅವರು ಸಿದ್ದರಾಮಯ್ಯನವ್ರಿಗೆ ಹೋಗಿ ಜನಗಳನ್ನ ಕಷ್ಟ ಸುಖ ಕೇಳೋಕ್ಕೆ ಯಾರೂ ಹೋಗಲಿಲ್ಲ ಇವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕಷ್ಟ ಸುಖ ಕೇಳೋಕ್ಕೆ ಕೊಡಗೋಗಿ ಹೋದ್ರು ಏನು ಮಾಡಿದ್ರು ಮೊಟ್ಟೆ ಹೊಡ್ಸಿದ್ರು ಇವತ್ತು ಪರಿಣಾಮ ಅನುಭವಿಸ್ತಾ ಇದ್ದಾರೆ ನೋಡಿದ್ದೀರ ತಾನೇ 2 ಕ್ಷೇತ್ರದಲ್ಲೂ ಕೊಡಗು ವೀರಾಜಪೇಟೆ 2 ಕಾಂಗ್ರೆಸ್ ಬಂದಿದೆ ಜನ ಇವತ್ತು ಸುಮ್ಮನೆ ಕೂರಲ್ಲ ಎಲ್ಲ ಯೋಚನೆ ಮಾಡ್ತಾರೆ ನೀವು ಕೊಟ್ಟೆ ಹೊಡ್ಸೋದು ನೀವು ಗೋಳಿ ಕಳೋದು ಇವೆಲ್ಲ ಇಲ್ಲ ಅವನು ಯಾರೋ ಅಲ್ಲಿ CT ರವಿ ಅಂತ ಗೊತ್ತು CT ಏನೋ OTನೋ ಗೊತ್ತಾಗಲ್ಲ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯ್ತೈತೆ OT ರವಿನೋ CT ರವಿನೋ ಗೊತ್ತಾಯ್ತಾ ಇಲ್ಲ ಅವನು ಸಿದ್ದರಾಮುಲ್ಲಾ ಖಾನ್ ಅಂತಿದ್ದ ದುರಾಂಕಾರಿ ಇವತ್ತು ಅವನ ಮನೆಗೆ ಹೋದ ಜನ ಕಳಿಸಿದ್ರು ಕಾಯ್ತಾ ಇರ್ತಾರೆ ಈ ಟೈಮ್ನ ಎಲ್ಲ ಜನ ಕುಂತ್ಕೊಂಡಿರಲ್ಲ ಬಡವರು ಬಗ್ರು ಎಲ್ಲ ಆದರೆ ಸುಧಾಕರ್ ನೋಡಿದ್ರಿ ತಾನೆ ಅನಾಥ ಹುಡುಗ ಗೆದ್ದ ಇವತ್ತಲ್ಲಿ ನ್ಯಾಯ ಗೆಲ್ತು ಅಲ್ಲಿ ಸುಧಾಕರ್ ರೋಸ್ ಮನೆಗೆ ಕಳಿಸಿದ್ರು ಅಲ್ಲಿ ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡೋಂಥ ಹುಡುಗನ ಆಯ್ಕೆ ಮಾಡಿದ್ದಾರೆ ಎಲ್ಲಿ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ಎಂಥ ಹುಡುಗ ಗೊತ್ತೇ ಎಂಥ ಜನ ಸೇವೆ ಮಾಡ್ತಾನೆ ಅಂದರೆ ನೋಡಿ ನೀವೇನೆ ಒಳ್ಳೆ ಹುಡುಗನ ಆಯ್ಕೆ ಮಾಡಿದ್ದಾರೆ ಜನ ಈ ಸತ ಎಂತೆಂಥವ್ರಿಗೆ ಏನೇನೋ ಮಾಡಿದ್ದಾರೆ ಈಗ ಈಶ್ವರಪ್ಪ ಮೈಸೂರು ಬಂದರೆ ಸಿದ್ದರಾಮಯ್ಯ ಅವ್ರ ಮಕ್ಕಳಿಗೆ ದೂಸ್ತಿದ್ದ ಇದೇ ಕ್ಷೇತ್ರದಲ್ಲಿ ಚಾಮುಂಡಮ್ಮನ ಮುಂದೆ ನಿಂತ್ಕೊಂಡು ಜೂಸಿಸ್ತಾರೆ ಅವಳು ಬಿಡ್ತಾಳ ನನ್ನ ಮಗನಿಗೆ ಏನು ಹಿಂಗೆ ಮಾತಾಡ್ತೀಯ ಇಬ್ಬರಿಗೂ ಮನೆ ಕೂರ್ಸೋಳೆ ಮಗನೂ ಮನೆ ಕೂತವನೆ ಈಶ್ವರಪ್ಪನೂ ಮನೇಲಿ ಕೂತವನೆ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ ಅಂದ್ಬಿಟ್ಟು ಏನು ಮಾಡಿದ್ರು ಇಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೀವಿ ಅವಳು ಮಡಿಲಿಗೆ ಹಾಕಿದ್ದೀವಿ ಚಾಮುಂಡಮ್ಮ ಆಶೀರ್ವಾದ ಮಾಡ್ತಾಳೆ ಯಾಕೆಂದರೆ ಮೈಸೂರಿನ ಹೆಸರ ಅಂತ ಚಾಮುಂಡಮ್ಮ ವರಪುತ್ರ ಸಿದ್ದರಾಮಣ್ಣ ಅವರು ಯಾರು ಒಂದು ಜನಾಂಗದ ನಾಯಕರಲ್ಲ ಅವರು ಪ್ರತಿ ಜನಾಂಗದ ನಾಯಕರು ದೀನ ದಲಿತರು ಈಗ ಎಷ್ಟು ದೀನ ದಲಿತರಿಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಾಗ ಏನೇನು ಅನುದಾನ ಕೊಟ್ಟಿದ್ರು ಎಲ್ಲ ಮೊಟಕುಗೊಳಿಸಿದ್ರು ಇವತ್ತು ಅದನ್ನು ಯಶಸ್ವಿಗೊಳಿಸೋಕೆ ಕಂಟಿನ್ಯೂ ಮಾಡ್ತಾರೆ ಈಗ ಒಂದು ಅಂಬೇಡ್ಕರ್ ಭವನ ನಿಂತೋಗಿದೆ ನೋಡಿ ಅಂಬೇಡ್ಕರ್ ಭವನ ಸಿದ್ದರಾಮಣ್ಣ ಬಂದಿರೋದೇ ಕಂಪ್ಲೀಟ್ ಮಾಡೋಕೆ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಯಾವ್ಯಾವುದು DC ಆಫೀಸ್ ಯಾವ್ಯಾವ್ದು ನಿಂತೋಗಿದೆ ಪ್ರತಿಯೊಂದೂ ಅನುಷ್ಠಾನಕ್ಕೆ ತರ್ತಾರೆ ಅವರು ಅನುಷ್ಠಾನಕ್ಕೆ ತರಕ್ಕೆ ಬಂದಿರೋದು ಜನ ಆಯ್ಕೆ ಮಾಡಿರೋದು ಅದಕ್ಕೇನೆ ಬಡವ್ರ ಬಗ್ಲಿಗೆ ಆಯ್ಕೆ ಮಾಡಲಿ ಬಡವ್ರ ಸಹಾಯ ಮಾಡಲಿ ಅನ್ನೋಕ್ಕೋಸ್ಕರ ಆಯ್ಕೆ ಮಾಡಿದ್ದಾರೆ ನಾನು ಅಖಿಲ ಕರ್ನಾಟಕ ರಾಕೇಶ್ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಮಾತಾಡ್ತಿದ್ದೀನಿ ನಾನು 47ನೇ ವಾರ್ಡ್ನ ಡಿಪ್ಯೂಟಿ ಕಾರ್ಪೊರೇಟರ್ ರಾಮಪ್ಪ ಪರಮೇಶ್ ಅಂತ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಬಂದು ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಅಂತಲೇ ವಿಶೇಷ ಪೂಜೆ ಸಲ್ಲಿಸಿದ್ದೀವಿ ಇಲ್ಲಿನ ಎಲ್ಲ ಭಾಗಗಳು ಕೊಟ್ಟಿರುವಂಥ ಸಿದ್ದರಾಮಯ್ಯ ಸಾಹೇಬರು ವರ್ಣದಲ್ಲಿ ಯಶಸ್ವಿಯಾಗಿ ಜಯಗಳಿಸಿದ್ದಾರೆ ಎಂಥ ಪ್ರತಾಪ್ ಸಿಂಹ 10 ಬಾರಿಯಲ್ಲಿ 20 ಬಾರಿ ಬಂದಿದ್ದರೂ ಸಹ ಅವ್ರು ಬಂದು ನಮಗೆ ಅನುಕೂಲ ಮಾಡಿಕೊಟ್ಟವ್ರೆ ಈ ಸಲ ವರ್ಣದಲ್ಲಿ ಗೆಲ್ಲಕ್ಕೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಇಲ್ಲಿ ವರ್ಣ ಅದು ಚಾಮರಾಜನಗರದಲ್ಲಿ ಅವ್ರು ತುಂಬ ಕ್ಯಾಂಪೇನ್ ಮಾಡಿದ್ದಾರೆ ಅದರಿಂದ ನಮಗೆ ಜನ ಮುನ್ನೆಚ್ಚರಿಕೆ ಯಾರ ಪರವಾಗಿ ಕ್ಯಾಂಪೇನ್ ಮಾಡಿರೋ ಸರ್ ಅವರು ನಮ್ಮ ಪರವಾಗಿ ಕ್ಯಾಂಪೇನ್ ಮಾಡಿದ್ದಾರೆ ಏನು ನಮ್ಮವ್ರು ಎಚ್ಚರಿಸಿದ್ದಾರೆ ಪದೇ ಪದೇ ಬಂದು ನಮ್ಮ ಎಚ್ಚರಿಸಿದ್ದಾರೆ ಆದ್ದರಿಂದ ಈ ಸಲ ಸಿದ್ದರಾಮಯ್ಯ ಯಶಸ್ವಿಯಾಗಿ ಗೆದ್ದಿದ್ದಾರೆ ಅವ್ರಿಗೆ ಈ ಸಲ ಸಿ ಮಾದೇ ಆಯ್ತಾರೆ ಅಂತ ನಾವು ಚಾಮರಾಜನಗರ ಕೇಳ್ತೀವಿ.